ಸಂಕಲ್ಪ ಏನು ಅಂತ ಕೇಳಿದ್ರೆ, ನೀವೆಲ್ಲರೂ ಕೂಡ ಸ್ತ್ರೀಯರಾಗಿ ಬಂದಿದ್ದೀರಿ, ಮಾತೆಯರಾಗಿ ಬಂದಿದ್ದೀರಿ. ನಾವು ಎಲ್ಲರೂ ಕೂಡ ಸೇರಿಕೊಂಡು 9 ಹಾಗೆ 9 ವರ್ಗದಲ್ಲಿ 9 ವೃತ್ತದಲ್ಲಿ ಇವತ್ತು ಸೇರಿದ್ದೀರಿ. ನೀವು ಕೇವಲ ಸ್ತ್ರೀಯರಲ್ಲ, ನೀವು ಕೇವಲ ಮಾತೆಯರಲ್ಲ, ನೀವು ಒಳಗಡೆ ಇರತಕ್ಕಂತಹ ದೇವಿಯ ಸ್ವರೂಪ ಎನ್ನುವಂತಹ ಭಾವವನ್ನು ಹೊತ್ತುಕೊಂಡು ಇವತ್ತು ನಾವು ನಮ್ಮ ಕೈಯಲ್ಲಿ ದೀಪವನ್ನು ಕೊಟ್ಟಿದ್ದೇವೆ. ಈ ದೀಪವನ್ನು ಹಿಡಿದಂತಹ ನಿಮ್ಮಲ್ಲಿ ನಾವು ದೇವತ್ವವನ್ನು ಕಾಣ್ತೇವೆ. ನಾವು ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಚಾಲನೆಯನ್ನು ಕೊಡುವುದರ ಮುಖಾಂತರವಾಗಿ ಮಾತೃ ವೈಭವ ಮಾತ್ರೆ ಎಲ್ಲ ಮಾತೆಯರಿಂದಲೇ ಆರಂಭ ಆಗಬೇಕು. ಯಾರೆಲ್ಲ ಇವತ್ತು 1 ಜನ ಮಾತೆಯನ್ನು ಹೊಂದಿದ್ದೀವೋ, ಇವತ್ತು ನೀವು ಇಲ್ಲಿ ದೀಪ ಹಚ್ಚಿದವರು ಈ ದೀಪ ನಿಮ್ಮ ಮನೆಯನ್ನು ಬೆಳಗ್ತಾರೆ, ನಿಮ್ಮ ಬದುಕನ್ನು ಬೆಳಗ್ತಾರೆ, ನಮ್ಮ ಇಡೀ ಸರ್ಕಾರವನ್ನು ಬೆಳಗ್ತಾರೆ, ನಮ್ಮೆಲ್ಲರ ಬದುಕನ್ನು ಬೆಳಗಿಸುವುದರ ಜೊತೆಗೆ ಎಲ್ಲ ಮಾತೆಯರ ಕೈಯಲ್ಲಿ ಮುಂದಿನ ಜನರೇಷನ್, ಮುಂದಿನ ಪೀಳಿಗೆ, ಆ ಮುಂದಿನ ಪೀಳಿಗೆಯು ಕೂಡ ಈ ಒಂದು ಕ್ಷೇತ್ರ ಅದು ಒಂದು ಮಾದರಿಯಾಗಿ ಹೋಗಿ ಅಂತ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಎಲ್ಲ ಇಲ್ಲಿರುವಂತಹ ಭಕ್ತಾದಿಗಳು ಅದೇ ರೀತಿ ಪತ್ರಿಕಾ ಮಾಧ್ಯಮದ ದಯವಿಟ್ಟು ದೇವರ ಪರವಾಗಿರುವಂತಹ ವೇದಿಕೆ ಅಂತ ಅವರಿಗೆ ಹೇಳಿರುವುದರಲ್ಲಿ ಇದೀಗ ಅಲ್ಲಿ ಭಜನಾ ಕಾರ್ಯಕ್ರಮ ನಿರಂತರವಾಗಿ ಸಂಜೆ ನಡೆದಿರುವಂತಹ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ. ಶ್ರೀ ಸುರೇಶ್ ಬಾಬು ಶಾಸಕರು ಚಿಕ್ಕನಹಳ್ಳಿ ಇವರು ಈ ಸಂದರ್ಭದಲ್ಲಿ ಇವತ್ತು ಪೂರ್ತಿಯಿಂದ ನಡೆದಿರುವಂತಹ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಎಲ್ಲ ಆತ್ಮೀಯ ದೇವರ ಅವರ ಸಭಾ
ಎಲ್ಲ ದೇವರ ಹೊರವಲಯದಲ್ಲಿರುವಂತ ವೇದಿಕೆ 14 ನಾಲ್ಕರಿಗೆ ಅದೇ ರೀತಿ ಪ್ರತಿಯೊಂದು